ಕಾರ್ಕಳ ತಾಲೂಕಿನ ಹೆಬ್ರಿಯ ಕಬ್ಬಿನಾಲೆಯಲ್ಲಿ ಭಾನುವಾರ ಸಂಜೆ ಮೆಗಾ ಸ್ಫೋಟದ ರೀತಿ ಮಳೆ ಸುರಿದಿದ್ದು ಇಲ್ಲಿನ ನದಿಯೊಂದು ಉಕ್ಕಿ ಹರಿದಿದೆ. ಸಂಜೆ 4ರ ಸುಮಾರಿಗೆ ಈ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದ್ದು ನೋಡುತ್ತಿದ್ದಂತೆ ನದಿಯಲ್ಲಿ ನೀರು ಉಕ್ಕಿ ಹರಿದಿದೆ. ನದಿಯಲ್ಲಿ ಉಂಟಾದ ಪ್ರವಾಹದಿಂದ ನದಿ ತೀರದ ಮನೆಗಳು ಹಾಗೂ ತೋಟಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಇದೇ ಪ್ರವಾಹದಲ್ಲಿ ಕಾರೊಂದು ತೇಲಿಕೊಂಡು ತೋಟದ ನಡುವಿನಲ್ಲಿ ಹಾದು ಹೋಗಿದೆ. ಈ ದೃಶ್ಯವನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದ್ದು ಜಲಾವೃತಗೊಂಡಿರುವ ಮನೆಯಿಂದ ಜನರನ್ನ ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ರವಾನಿಸುವ ಕೆಲಸ ಮಾಡುತ್ತಿದ್ದಾರೆ. ಕಬ್ಬಿನಾಲೆಯ ದಟ್ಟ ಅಡವಿಯಲ್ಲಿ ಭೂಕುಸಿತವೇನಾದರೂ ಆಗಿರಬಹುದಾ ಎಂಬ ಬಗ್ಗೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಏನಾಗ್ತದೆ ಬನ್ನಿ ಬನ್ನಿ ಬನ್ನಿ